ಕೆಎಸ್ಆರ್ಟಿಸಿ ಅಂದ್ರೆ ಒಂದು ಎಮೋಷನ್. ಕೆಎಸ್ಆರ್ಟಿಸಿ ಅಂದ್ರೆ ಕರ್ನಾಟಕದ ಒಂದು ಲೈಫ್ ಲೈನ್. ಕೆಎಸ್ಆರ್ಟಿಸಿ ಅಂದ್ರೆ ಹಳ್ಳಿ ಹಳ್ಳಿಗೂ ಕನೆಕ್ಟ್ ಮಾಡುವ ಒಂದು ಮೆಕ್ಯಾನಿಸಮ್. ಹೌದು ಸ್ನೇಹಿತರೆ, ನಾವೆಲ್ಲ ಚಿಕ್ಕವರಿದ್ದಾಗ ಕೆಎಸ್ಆರ್ಟಿಸಿ ಬಸ್ ನೋಡಿದರೆ ಅಲ್ಲಿ ಕುಂತಹ ಪ್ರಯಾಣಿಕರಿಗೆ ಟಾಟಾ ಮಾಡೋದೇನು, ಬಾಯ್ ಬಾಯ್ ಮಾಡೋದೇನು ತುಂಬಾನೇ ಕಾಮನ್ ಆಗಿರ್ತಿತ್ತು. ಅಷ್ಟೇ ಅಲ್ಲದೆ ಕೆಎಸ್ಆರ್ಟಿಸಿ ಬಸ್ ಡ್ರೈವರ್ಗಳನ್ನ ನೋಡಿದರೆ ಅವರ ಹಾಗೆ ನಾವು ಕೂಡ ಮುಂದೊಂದು ದಿನ ಡ್ರೈವರ್ ಆಗಬೇಕೆನ್ನುವ ಕನಸುಗಳನ್ನ ನೋಡ್ತಾ ಇದ್ವಿ. ಹೌದು, ಆ ತರ ಕೆಎಸ್ಆರ್ಟಿಸಿ ಪ್ರತಿಯೊಬ್ಬ ಕನ್ನಡಿಗರ ಜೊತೆ ಕನೆಕ್ಟ್ ಆಗುತ್ತಿತ್ತು. ಅಷ್ಟೇ ಅಲ್ಲದೆ ಈ ಬಸ್ಸುಗಳನ್ನ ಕರ್ನಾಟಕದಲ್ಲಿ ಹತ್ತಿದೆ ಇರುವವರು ತುಂಬಾನೇ ಕಡಿಮೆ ಅಂತಾನೆ ಹೇಳಬಹುದು. 99% ಜನ ಈ ಬಸ್ಸುಗಳಲ್ಲಿ ಓಡಾಡಿರುತ್ತಾರೆ. ಹಾಗಾದ್ರೆ ಈ ಕೆಎಸ್ಆರ್ಟಿಸಿ ಹುಟ್ಟಿದ್ದಾದ್ರೂ ಹೇಗೆ? ಈ ಕೆಎಸ್ಆರ್ಟಿಸಿಯನ್ನ ಕಟ್ಟಿದವರ್ಯಾರು? ಈ ಕೆಎಸ್ಆರ್ಟಿಸಿಯನ್ನ ಒಡೆದವರ್ಯಾರು? ಯಾಕೆ ಇದನ್ನ ಒಡೆಯಲಾಗಿತ್ತು? ಹೌದು ಸ್ನೇಹಿತರೆ, ಕೆಎಸ್ಆರ್ಟಿಸಿಯ ಇತಿಹಾಸ ನಿಜಕ್ಕೂ ತುಂಬಾನೇ ರೋಚಕವಾಗಿದೆ, ಅತ್ಯಂತ ಕುತೂಹಲಕರವಾಗಿದೆ. ಬನ್ನಿ ಆ ಎಲ್ಲ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ಹೀಗಾಗಿ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ಕರ್ನಾಟಕದಲ್ಲಿ ಮೊದಲ ಸಾರ್ವಜನಿಕ ಸೇವೆ ಬಸ್ ದಕ್ಷಿಣ ಕನ್ನಡದಲ್ಲಿ ಕೆನರಾ ಪಬ್ಲಿಕ್ ಕನ್ವೇಯನ್ಸ್ ಕಂಪನಿಯಿಂದ 1914 ಸ್ಥಾಪನೆ ಮಾಡಲಾಗಿತ್ತು. ಅಂದ್ರೆ ಅದು ಬ್ರಿಟಿಷ್ ಸಮಯ ಆಗಿತ್ತು. ಮೊದಲು ಇದು ತನ್ನ ಸೇವೆಯನ್ನ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕೊಡಗು ಮತ್ತು ಕೇರಳದ ಕಾಸರಗೋಡುವರೆಗೂ ತನ್ನ ಸೇವೆಯನ್ನ ವಿಸ್ತರಿಸಿತ್ತು. ಸಿಪಿಸಿ ಲಾಜಿಸ್ಟಿಕ್ ಎಂದು ಕರೆಯಲ್ಪಡುವ ಈ ಕಂಪನಿಯು ನಂತರ ರಾಜ್ಯದ ಇತರ ಭಾಗಗಳಿಗೂ ತನ್ನ ಸೇವೆಯನ್ನ ವಿಸ್ತರಿಸುತ್ತದೆ. 1960ರ ದಶಕದಲ್ಲಿ ಈ ಸಿಪಿಸಿ ಬೆಂಗಳೂರಿಗೆ ಮೊಟ್ಟ ಮೊದಲ ರಾತ್ರಿ ಬಸ್ ಸೇವೆಯನ್ನ ಕೂಡ ಪ್ರಾರಂಭಿಸಿತ್ತು. ಆಮೇಲೆ ಆರಂಭವಾಗಿದ್ದೇ ಕೆಎಸ್ಆರ್ಟಿಸಿ ಯುಗ ಅಂತ ನಾವು ಹೇಳಬಹುದು. ಕೆಎಸ್ಆರ್ಟಿಸಿ ಅಂದ್ರೆ ಕರ್ನಾಟಕ ಸ್ಟೇಟ್ ಟ್ರಾನ್ಸ್ಪೋರ್ಟೇಷನ್ ಕಾರ್ಪೊರೇಷನ್ ಎಂದರ್ಥ. ಕನ್ನಡದಲ್ಲಿ ಇದನ್ನ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂತ ಕರೆಯುತ್ತಾರೆ. ಆದರೆ ಈ ಹೆಸರು, ಈ ಸಂಸ್ಥೆ ಹುಟ್ಟಿದಾಗ ಬೇರೆನೇ ಇತ್ತು ಅಂದ್ರೆ ನೀವು ನಂಬುತ್ತೀರಾ? ಹೌದು, 1948 ಸೆಪ್ಟೆಂಬರ್ 12ನೇ ತಾರೀಕು ಅಂದಿನ ಮೈಸೂರು ಸಂಸ್ಥೆ ಮೈಸೂರು ಗವರ್ಮೆಂಟ್ ರೋಡ್ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಅಂತ ಅಸ್ತಿತ್ವಕ್ಕೆ ತಂದಿತ್ತು. ಆಗ ಕೇವಲ 120 ಬಸ್ಸುಗಳೊಂದಿಗೆ ಈ ಸಂಸ್ಥೆ ಪ್ರಾರಂಭವಾಗಿತ್ತು. ಮುಂದೆ ಆಗಸ್ಟ್ 1, 1961ರಂದು ಇದನ್ನ ಎಂಎಸ್ಆರ್ಟಿಸಿ ಅಂತ ಮರುನಾಮಕರಣ ಕೂಡ ಮಾಡಲಾಗುತ್ತದೆ. ಇದರ ಅರ್ಥ ಮೈಸೂರು ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ ಅರ್ಥ. ಈ ಸಮಯದಲ್ಲಿ ನಮ್ಮ ರಾಜ್ಯ ಮೈಸೂರು ರಾಜ್ಯ ಅಂತ ಕರೆಸಿಕೊಳ್ಳುತ್ತಿತ್ತು. ಆದರೆ 1973ರಲ್ಲಿ ಮೈಸೂರು ರಾಜ್ಯವನ್ನ ಕರ್ನಾಟಕ ರಾಜ್ಯ ಅಂತ ಮರುನಾಮಕರಣ ಮಾಡಲಾಗುತ್ತದೆ. ಹೀಗಾಗಿ ಎಂಎಸ್ಆರ್ಟಿಸಿಯನ್ನ ಮುಂದೆ ಕೆಎಸ್ಆರ್ಟಿಸಿ ಅಂತ ಮರುನಾಮಕರಣ ಕೂಡ ಮಾಡಬೇಕಾಗುತ್ತದೆ. ಹೀಗಾಗಿ ನವೆಂಬರ್ 1, 1973ರಂದು ಕೆಎಸ್ಆರ್ಟಿಸಿ ಉದಯವಾಗುತ್ತದೆ. 1956ರಲ್ಲಿ ಬೆಂಗಳೂರು ಸಾರಿಗೆ ಕಂಪನಿ ಲಿಮಿಟೆಡ್ ಬಿಟಿಎಸ್ ಅನ್ನ ಮೈಸೂರು ರಾಜ್ಯ ತನ್ನ ಸ್ವಾಧೀನಕ್ಕೆ ಪಡೆದುಕೊಳ್ಳುತ್ತದೆ ಮತ್ತು ಇದನ್ನ ತನ್ನ ಅಂಗ ಸಂಸ್ಥೆಯಾಗಿ ಬಳಸಿಕೊಳ್ಳುತ್ತದೆ. ಮೊಟ್ಟ ಮೊದಲ ಬಾರಿಗೆ ಬೆಡ್ಫೋರ್ಡ್ ಕಂಪನಿಯ ಬಸ್ಗಳನ್ನ ಶ್ರೀ ಬನಶಂಕರಿ ಬಸ್ ಮೈಸೂರು ರಸ್ತೆ ಸಾರಿಗೆ ಇಲಾಖೆಯಿಂದ ಬಳಸಲ್ಪಟ್ಟ ಮೊಟ್ಟ ಮೊದಲ ಆರಂಭಿಕ ಬಸ್ಗಳಲ್ಲಿ ಒಂದಾಗಿದೆ. ಇದನ್ನ ಬನಶಂಕರಿ ಮತ್ತು ಸೌದತ್ತಿ ನಡುವೆ ಸೇವಾ ಮಾರ್ಗದ ಭಾಗವಾಗಿ ಬಳಸಲಾಗುತ್ತದೆ. ಮುಂದೆ ಆಗಸ್ಟ್ 15, 1997ರಂದು ಬೆಂಗಳೂರು ಮಹಾನಗರ ಪ್ರದೇಶ ಸಾರಿಗೆ ತನ್ನ ಅಗತ್ಯವನ್ನ ಪೂರೈಸಲು ಬೆಂಗಳೂರು ಮಹಾನಗರ ಸಾರಿಗೆ ನಿಗಮವನ್ನ ಕೆಎಸ್ಆರ್ಟಿಸಿಯಿಂದ ವಿಭಜನೆ ಕೂಡ ಮಾಡಲಾಗುತ್ತದೆ. ಹೀಗೆ ಹುಟ್ಟಿಕೊಂಡಿದ್ದೇ ಬಿಎಂಆರ್ಟಿಸಿ ಅಂದ್ರೆ ಬೆಂಗಳೂರು ಮೆಟ್ರೋ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್. ಮುಂದೆ ಕೆಎಸ್ಆರ್ಟಿಸಿಯನ್ನ ಸಶಕ್ತವಾಗಿ ನಿರ್ವಹಿಸಲು ಇವುಗಳನ್ನ ಪ್ರಾಂತೀಯ ಆಧಾರದ ಮೇಲೆ ವಿಭಜನೆ ಕೂಡ ಮಾಡಲಾಗುತ್ತದೆ. ನವೆಂಬರ್ 1, 1997ರಂದು ಕೆಎಸ್ಆರ್ಟಿಸಿಯನ್ನ 3 ಭಾಗಗಳಾಗಿ ವಿಂಗಡಿಸಲಾಗುತ್ತದೆ. ಒಂದು ಈಶಾನ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ, ನೈಋತ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಮತ್ತು ಕೆಎಸ್ಆರ್ಟಿಸಿ. ಹೌದು, ನೈಋತ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ NWKSRTC
ಕೆಎಸ್ಆರ್ಟಿಸಿ ಧಾರವಾಡ, ಉತ್ತರ ಕನ್ನಡ, ಬೆಳಗಾವಿ, ಗದಗ್, ಹಾವೇರಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ತನ್ನ ಕಾರ್ಯವನ್ನ ನಿರ್ವಹಿಸಲು ಪ್ರಾರಂಭ ಮಾಡುತ್ತದೆ. ಈಗ ಈ ವಿಭಾಗವನ್ನ ಕಿತ್ತೂರು ಕರ್ನಾಟಕ ಸಾರಿಗೆ ಸಂಸ್ಥೆ ಅಂತ ಕೂಡ ಕರೆಯಲಾಗುತ್ತದೆ. ಹಾಗೆಯೇ ಈಶಾನ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಅಂದ್ರೆ NEKSRTC ಕಲಬುರಗಿ, ವಿಜಯನಗರ, ಯಾದಗಿರ್, ರಾಯಚೂರು, ಕೊಪ್ಪಳ, ಬಳ್ಳಾರಿ ಜಿಲ್ಲೆಯಲ್ಲಿ ತನ್ನ ವ್ಯಾಪ್ತಿಯನ್ನ ಹರಡಿಸಿಕೊಂಡಿದೆ. ಈ ವಿಭಾಗವನ್ನ ಈಗ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಅಂತ ಕರೆಯಲಾಗುತ್ತದೆ. ಅಷ್ಟೇ ಅಲ್ಲದೆ ಉಳಿದ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಿಗೆ ಈಗಲೂ ಕೂಡ KSRTC ಅಂತಾನೆ ಕರೆಯುತ್ತಾರೆ. ಆದ್ರೆ ಇಲ್ಲಿ ಬೆಂಗಳೂರು ಮಹಾನಗರ ಸಂಸ್ಥೆ BMTC ಯನ್ನ ಹೊರತುಪಡಿಸಲಾಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇಡೀ ಭಾರತದಲ್ಲಿ ಕರ್ನಾಟಕ ಸಾರಿಗೆ ಸಂಸ್ಥೆ ನಂಬರ್ 1 ಸಾರಿಗೆ ಸಂಸ್ಥೆ ಆಗಿದೆ. ಹೀಗಾಗಿ KSRTCಗೆ ವರ್ಷಗಳಿಂದ ವರ್ಷಕ್ಕೆ ಹಲವಾರು ಪ್ರಶಸ್ತಿಗಳನ್ನ ಗಳಿಸುತ್ತಾ ಇರೋದು ನೀವು ಆಗಾಗ ಸುದ್ದಿ ಮಾಧ್ಯಮದಲ್ಲಿ ಕೇಳಿರುತ್ತೀವಿ. ಇನ್ನೊಂದು ವಿಶೇಷತೆ ಏನಂದ್ರೆ ಕರ್ನಾಟಕ ಸಾರಿಗೆ ಹಲವಾರು ವಿಭಾಗಗಳಿಂದ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಬಸ್ಸುಗಳ ಸೌಕರ್ಯವಿದೆ. ಮುಖ್ಯವಾಗಿ ನಮ್ಮ ನೆರೆಹೊರೆಯ ರಾಜ್ಯಗಳಾದಂತಹ ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶ್, ತಮಿಳುನಾಡು, ಕೇರಳ ಈ ರಾಜ್ಯಗಳಿಗೆ ಕರ್ನಾಟಕದ ಬಸ್ಸುಗಳು ಮೂಲೆ ಮೂಲೆಗಳು ಕೂಡ ಹೋಗುತ್ತವೆ. ವಿಶೇಷತೆ ಏನಂದ್ರೆ ನಮ್ಮ ನೆರೆಹೊರೆಯ ರಾಜ್ಯದ ಸಾರ್ವಜನಿಕರು ಹೆಚ್ಚಾಗಿ ತಮ್ಮ ರಾಜ್ಯದ ಬಸ್ಸುಗಳನ್ನ ಬಿಟ್ಟು ಕರ್ನಾಟಕ ರಾಜ್ಯದ ಬಸ್ಸುಗಳನ್ನ ಇಷ್ಟಪಡುತ್ತಾರೆ. ಇದರಿಂದಲೇ ನೀವು ಊಹಿಸಬಹುದು ಕರ್ನಾಟಕ ರಾಜ್ಯದ ಬಸ್ಸುಗಳು ಎಷ್ಟು ಸುರಕ್ಷಿತವಾಗಿವೆ, ಎಷ್ಟು ಚೆನ್ನಾಗಿ ಅವುಗಳನ್ನ ಮೇಂಟೈನ್ ಕೂಡ ಮಾಡಲಾಗಿದೆ ಅಂತ. ಅಷ್ಟೇ ಅಲ್ಲದೆ ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ವೋಲ್ವೋ ಬಸ್ಸುಗಳನ್ನ ಪರಿಚಯ ಮಾಡಿದ್ದೇ ನಮ್ಮ KSRTC ಅಂದ್ರೆ ನಾವು ಹೆಮ್ಮೆ ಪಡುವಂತಹ ವಿಷಯವಾಗಿದೆ. ಎಷ್ಟೋ ಜನ ಮರ್ಸಿಡೀಸ್ ಬೆಂಜ್ ಕಾರುಗಳಲ್ಲಿ ಓಡಾಡದೇ ಇರಬಹುದು, ಆದ್ರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಡೀ ದೇಶದಲ್ಲಿ ಮರ್ಸಿಡೀಸ್ ಬೆಂಜ್ ಬಸ್ಸುಗಳನ್ನ ಪರಿಚಯಿಸಿದ್ದೇ ಈ KSRTC. ಈ ಬಸ್ಸುಗಳನ್ನ ಹೆಚ್ಚಾಗಿ ಲಕ್ಸುರಿ ಬಸ್ಸುಗಳಿಗಾಗಿ ಬಳಸಲಾಗುತ್ತದೆ. ಈ ಬಸ್ಸುಗಳು ಹೆಚ್ಚಾಗಿ ಐರಾವತ ಕ್ಲಬ್ ಕ್ಲಾಸ್ ಬಸ್ಸುಗಳಲ್ಲಿ ಪರಿಚಯಿಸಲಾಗಿದೆ. ಇವು ಐಷಾರಾಮಿ ಬಸ್ಸುಗಳಾಗಿವೆ. ಇಡೀ ಕರ್ನಾಟಕ ರಾಜ್ಯದ KSRTC ಬಸ್ಸುಗಳಲ್ಲಿ ಇವತ್ತು ಲಕ್ಷಾಂತರ ಜನರು ಕೆಲಸವನ್ನ ಮಾಡುತ್ತಾರೆ ಹಾಗೂ ಸಾವಿರಾರು ಕುಟುಂಬಗಳು ಇದರ ಮೇಲೆ ಅವಲಂಬನೆ ಹೊಂದಿವೆ. KSRTC ಬಸ್ಸುಗಳು ಕರ್ನಾಟಕದ ಮೂಲೆ ಮೂಲೆಗೆ ಹೋಗಿ ತಮ್ಮ ಸೇವೆಯನ್ನ ಸಲ್ಲಿಸುತ್ತವೆ. ಎಷ್ಟೋ ಬಸ್ಸುಗಳು ಚಿಕ್ಕ ಚಿಕ್ಕ ಹಳ್ಳಿಗೆ ಹೋಗಿ ವಸ್ತಿಯನ್ನ ಹೂಡಿ ಅವುಗಳನ್ನ ದೊಡ್ಡ ದೊಡ್ಡ ನಗರಗಳಿಗೆ, ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಸಂಪರ್ಕವನ್ನ ಒದಗಿಸುತ್ತಿವೆ. ಹೀಗಾಗಿ ಇವು ಹಳ್ಳಿ ಜನರೊಂದಿಗೆ, ಪಟ್ಟಣದ ಜನರೊಂದಿಗೆ ಒಂದು ಎಮೋಷನಲ್ ಕನೆಕ್ಷನ್ ಅನ್ನ ಹೊಂದಿದೆ ಅಂದ್ರೆ ತಪ್ಪಾಗಲಾರದು. ಅಂದ ಹಾಗೆ KSRTC ಕೇಂದ್ರ ಕಚೇರಿ ಸಾರಿಗೆ ಸದನ ಬೆಂಗಳೂರಿನ ಕೆಂಗಲ್ ಹನುಮಂತಯ್ಯ ರಸ್ತೆ ಶಾಂತಿನಗರದಲ್ಲಿದೆ. ಪ್ರಾದೇಶಿಕ ಕಾರ್ಯಾಗಾರ ಬೆಂಗಳೂರಿನ ಕೆಂಗೇರಿಯಲ್ಲಿದೆ. ಅಂದ ಹಾಗೆ KSRTCಗೆ ಸೇರುವಂತಹ ಹೊಸ ಡ್ರೈವರ್ಗಳಿಗಾಗಿ, ಕಂಡಕ್ಟರ್ಗಳಿಗಾಗಿ ತರಬೇತಿ ನೀಡುವಂತಹ ಕಾರ್ಯಾಗಾರ ಪ್ರಾದೇಶಿಕ ತರಬೇತಿ ಸಂಸ್ಥೆ ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿದೆ. ಅಷ್ಟೇ ಅಲ್ಲದೆ KSRTCಗೆ ಸಂಬಂಧಪಟ್ಟಂತಹ ಡೆಡಿಕೇಟೆಡ್ ಒಂದು ಆಸ್ಪತ್ರೆ ಕೂಡ ಬೆಂಗಳೂರಿನ ಜಯನಗರ 4ನೇ ಬ್ಲಾಕ್ ನಲ್ಲಿದೆ. ಭಾರತದಲ್ಲಿ ಯಾವುದೇ ರೀತಿಯ ಹೊಸ ಟೆಕ್ನಾಲಜಿ ಬಂದ್ರೆ ಅದನ್ನ ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡುವುದೇ KSRTC ಎನ್ನುವ ಹೆಗ್ಗಳಿಕೆಯನ್ನ ಈ ಸಂಸ್ಥೆ ಕೂಡ ಪಡೆದುಕೊಂಡಿದೆ. ಇತ್ತೀಚೆಗೆ ಟಿಕೆಟ್ ಪಡೆಯಲು ಕೂಡ ನೀವು ಎಲ್ಲ QR ಕೋಡ್ ಬಳಸಿ ಟಿಕೆಟ್ ಅನ್ನ ಪಡೆಯುವುದು ಕೂಡ ಇದಕ್ಕೊಂದು ಸಾಕ್ಷಿಯಾಗಿದೆ. KSRTC ಹಲವಾರು ರೀತಿಯ ಬಸ್ಸುಗಳನ್ನ ಇಂದು ರಸ್ತೆಗೆ ಇಳಿಸಿವೆ. ಅವುಗಳಲ್ಲಿ ಅಶ್ವಮೇಧ ಕ್ಲಾಸಿಕ್, ರಾಜಹಂಸ ಎಕ್ಸಿಕ್ಯೂಟಿವ್ ಕ್ಲಾಸ್, ಪಲ್ಲಕ್ಕಿ ಕ್ಲಾಸ್, ಐರಾವತ ಕ್ಲಾಸ್, ಅಂಬಾರಿ ಕ್ಲಾಸ್, ಐರಾವತ ಕ್ಲಬ್ ಕ್ಲಾಸ್, ಫ್ಲೈ ಬಸ್ ಹೀಗೆ ಹೊಸ ಟೆಕ್ನಾಲಜಿಯನ್ನ ಬಳಸಿ ಹೊಸ ಬಗೆಯ ಬಸ್ಸುಗಳನ್ನ ಜನರಿಗೆ ಸೇವೆ ನೀಡುತ್ತಿವೆ. KSRTC ಇಂದ ಟಾಟಾ, ಅಶೋಕ್ ಲೈಲ್ಯಾಂಡ್, ವೋಲ್ವೋ, ಮರ್ಸಿಡೀಸ್ ಬೆಂಜ್ ಹಾಗೂ ಎಲೆಕ್ಟ್ರಿಕ್ ಬಸ್ಸುಗಳನ್ನು ಕೂಡ ಪರಿಚಯ ಮಾಡಿದ್ದು ನಿಜಕ್ಕೂ ಒಂದು ಹೆಮ್ಮೆ ಪಡುವಂತಹ ವಿಷಯವಾಗಿದೆ. ಇವುಗಳಲ್ಲಿ ಹಲವಾರು ಹವಾ ನಿಯಂತ್ರಣ ಬಸ್ಸುಗಳನ್ನು ಕೂಡ ನಾವು ಕಾಣಬಹುದಾಗಿದೆ. ಎಷ್ಟೋ ಬಸ್ಸುಗಳಲ್ಲಿ ಸ್ಲೀಪಿಂಗ್ ಕ್ಲಾಸ್ ಕೂಡ ನೀವು ಕಾಣಬಹುದು. ಇತ್ತೀಚಿನ ಕೆಲವೊಂದು ಬಸ್ಸುಗಳಲ್ಲಿ ವಾಶ್ರೂಮ್ ಕೂಡ ಪರಿಚಯ ಮಾಡಲಾಗಿದೆ. ಸ್ನೇಹಿತರೆ, KSRTC ಬಸ್ಸುಗಳೊಂದಿಗೆ ನಿಮ್ಮ ಅನುಭವವನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಯಾಕಂದ್ರೆ KSRTC ಅನ್ನೋದು ನಾನು ಮೊದಲೇ ಹೇಳಿದ ಹಾಗೆ ಒಂದು ಎಮೋಷನ್. ಹೀಗಾಗಿ ನಿಮ್ಮ ಕಮೆಂಟ್ಸ್ ಗಳನ್ನ ದಯವಿಟ್ಟು ರಿಪ್ಲೈ ಮಾಡಿ. KSRTC ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.